ಟೀಚರ್ಸ್ನವರೆಲ್ಲ ಬನ್ನಿ, ಎಲ್ಲ ಟೀಚರ್ಸ್ ಬಂದಿರಿ, ಎಲ್ಲ ಟೀಚರ್ಸ್ ಬಂದಿರಿ. ಬನ್ನಿ ಬರಲ್ಲ, ಬನ್ನಿ ಬೇಗ ಬೇಗ ನಮ್ಮ ಟೀಚರ್ಸ್ ಬನ್ನಿ. ಯಾರೆಲ್ಲ ಅಲ್ಲಿ ನಿಲ್ಲಿಗೆ ಹೇಳಿ ಅವ್ರು ಮಾಡಿ. ಇದರ ವಿದ್ಯಾರ್ಥಿಗಳ ಕೆಂಪು ತಂಡವು ಹೈಸ್ಕೂಲ್ ವಿಭಾಗದಲ್ಲಿ ವಂದನೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ವೀಕರಿಸಿದ್ದಾರೆ. ಅದೇ ರೀತಿ ನೀಲಿ ತಂಡ ಪ್ರೌಢಶಾಲಾ ವಿಭಾಗದ ನೀಲಿ ತಂಡದ ಧ್ವಜವಂದನೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ವೀಕರಿಸಲಿದ್ದಾರೆ. ಹಳದಿ ತಂಡದ ಧ್ವಜವಂದನೆಯನ್ನು ಸ್ವೀಕರಿಸಲಿದ್ದಾರೆ. ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಾದ ಕೆಂಪು ತಂಡವು ಧ್ವಜವಂದನೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ವೀಕರಿಸಲಿದ್ದಾರೆ. ಪ್ರಾಥಮಿಕ ಶಾಲೆಯ ಹಸಿರು ತಂಡದ ಧ್ವಜವಂದನೆಯನ್ನು ಸ್ವೀಕರಿಸಲಿದ್ದಾರೆ. सुन मेरी सदा ए मौला मेरे ए मेरे
يا سميع الدعاء يا سميع الدعاء يا سميع الدعاء يا سميع الدعاء दुनिया में हो या फिर यौम हशर हर लम्हा तेरी रहमत की नजर दुनिया में हो या फिर यौम हशर हर लम्हा तेरी रहमत की नजर चाहत ही नहीं मुझे इसके सिवा सुन मेरी दुआ सुन मेरी सदा ए मौला मेरे ए मेरे इला सुन मेरी दुआ सुन मेरी सदा अल्लाह 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 अस्सलामु अलैकुम ಸ್ಕೂಲ್ ಮೈದಾನ ಮಂಗಳೂರು ಅನ್ನೋ ಸ್ಕೂಲು. ಆದರೆ ಎಲ್ಲವನ್ನ ನಾವು ಬಿಟ್ಟು ನಮ್ಮದೇ ಅಭಿಮಾನ, ಯಾಕಂದರೆ ನಮ್ಮದೇ ಶಾಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬದ್ರಿಯಾ ಶಾಲೆಯನ್ನು ಬಿಟ್ಟರೆ ಬಹಳಷ್ಟು ಮುಸಲ್ಮಾನರ ಹೆಮ್ಮೆಯ ಸಂಕೇತವಾಗಿ ಎರಡನೇ ಶಾಲೆಯಾಗಿ ಪ್ರಾರಂಭವಾದದ್ದು ಬಹುಶಃ ಅದು ಹಾಜ್ UK ಇಬ್ರಾಹಿಂರವರ ಕನಸಿನ ಕೂಸು ಮದನಿ ಶಾಲೆ. ಈ ಶಾಲೆ ಮೈದಾನದಲ್ಲಿ ನಾವು ಮಾಡಬೇಕು ಎಂಬಂಥ ದೃಷ್ಟಿಯಿಂದ, ನಮ್ಮದೇ ಶಾಲೆ ನಮ್ಮದೇ ಮಾತೃ ಶಾಲೆ ಎಂಬಂಥ ದೃಷ್ಟಿಯಿಂದ ಇಲ್ಲಿ ನಾವು ಮಾಡಿದ್ದೇವೆ. ಈ ಶಾಲೆಯವರಿಗೆ ಪ್ರಪ್ರಥಮವಾಗಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಿಗೆ, ಅದೇ ರೀತಿಯಲ್ಲಿ ಎಲ್ಲ ಪದಾಧಿಕಾರಿಗಳಿಗೆ ನಾನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಹಳೆಕೋಟೆ ಶಾಲೆ ಪರವಾಗಿ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೆಚ್ಚಿನ ಉಳ್ಳಾಳ ಕೇಂದ್ರ ಜುಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿಗಳು, ಮಸ್ಜಿದ್ ಅಲ್ ಕರೀಮಿನ ಅಧ್ಯಕ್ಷರು, ಸಫಾ ಫಿಶರೀಸಿನ ಮಾಲಕರು, ನಮ್ಮ ಶಾಲೆಯ ಎಲ್ಲ ವ್ಯವಸ್ಥೆಗಳ ರೂವಾರಿಯಾದಂಥ ಜನಾಬ್ ಹಾಜಿ ಮೊಹಮ್ಮದ್ ತೋಹರ್ ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ನಮ್ಮೊಟ್ಟಿಗೆ ಇದ್ದುಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುವಲ್ಲಿ ಅವರು ಸಹಕಾರಿಗಳಾಗಿದ್ದಾರೆ. ಪ್ರತಿಯೊಂದು ಕ್ಷಣದಲ್ಲಿಯೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ, ಅವರ ಆಶಯ ಏನು ಅಂತ ಹೇಳಿದ್ರೆ ನಮ್ಮ ಕನ್ನಡ ಮಾಧ್ಯಮ ಶಾಲೆ ಇದ್ದರೂ ಅದು ಆಂಗ್ಲ ಮಾಧ್ಯಮ ಶಾಲೆಗಿಂತ ಕೊರತೆ ಬರಬಾರ್ದು. ಈ ಎಲ್ಲ ವ್ಯವಸ್ಥೆಗಳಿಗೆ ಅವರಿಂದ ಆಗುವಂತಹ ಒಂದು ಸಹಾಯ, ಅವರ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರ ಅದಿಲ್ಲ, ಆದರೂ ನಮ್ಮ ಊರಿನ ಮಕ್ಕಳು ಕಲಿಬೇಕು ಎಂಬಂಥ ದೃಷ್ಟಿಯಿಂದ ವರ್ಷದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಕೊಡುವಲ್ಲಿ ಅವರ ಹಸ್ತವನ್ನು ಕೊಡುವುದರೊಂದಿಗೆ ಎಲ್ಲ ವ್ಯವಸ್ಥೆಗಳು ನಾನು ಏನು ಕೇಳಿದ್ದೇನೆ ಅದನ್ನು ಇಲ್ಲ ಅಂತ ಹೇಳದೆ ಕನ್ನಡ ಮಾಧ್ಯಮ ಶಾಲೆಯನ್ನ ಉತ್ತಮ ರೀತಿಯಿಂದ ನಡೆಸಿಕೊಡುವಂತಹ ಒಂದು ವ್ಯವಸ್ಥೆಯನ್ನ ಹಾಜಿ ಮೊಹಮ್ಮದ್ ತೋಹರ್ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಶಿಕ್ಷಣ ಇಲಾಖೆ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಧ್ವಜವಂದನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಬಹುಶಃ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಬ್ಬರು ಅಧಿಕಾರಿಗಳಾಗಿರ್ಬೇಕು, ಆದರೆ ಇವತ್ತು ನಮಗೆ ಅವರು ಏನಾಗಿದ್ದಾರೆ ಅಂದ್ರೆ ಒಬ್ಬ ಸಹೋದರರಾಗಿದ್ದಾರೆ, ಅಧಿಕಾರಿ ಆಗಿಲ್ಲ. ಯಾವುದೇ ಅಧ್ಯಾಪಕರಿರಲಿ, ಯಾವುದೇ ಮಕ್ಕಳಿರಲಿ, ಎಲ್ಲರೊಟ್ಟಿಗೆ ಮಕ್ಕಳೊಟ್ಟಿಗೆ ಮಕ್ಕಳಾಗಿ, ಸಹೋದ್ಯೋಗಿಗಳೊಟ್ಟಿಗೆ ಸಹೋದ್ಯೋಗಿಯಾಗಿ, ಮುಖ್ಯೋಪಾಧ್ಯಾಯರುಗಳೊಟ್ಟಿಗೆ ಮುಖ್ಯೋಪಾಧ್ಯಾಯರುಗಳಾಗಿ, ಇಲಾಖೆಯ ಸಿಬ್ಬಂದಿಗಳೊಟ್ಟಿಗೆ ಅವರಾಗಿ ಇವತ್ತು ನಮ್ಮ ಮಂಗಳೂರು ದಕ್ಷಿಣ ವಲಯಕ್ಕೆ ಬಂದ ಕೆಲವೇ ಕ್ಷಣದ ಸಮಯದಲ್ಲಿ ಎಲ್ಲರ ಮನವನ್ನು ಗೆದ್ದಂತ ಒಬ್ಬ ಅಧಿಕಾರಿ, ನನ್ನ ಆತ್ಮೀಯ ಮಿತ್ರ ಬಹುಶಃ ಈಶ್ವರ್ರವರು ಅಂತ ಹೇಳಿದ್ರೆ ತಪ್ಪಾಗಲಾರರು. ಇವತ್ತೊಂದು ಕಾರ್ಯಕ್ರಮ, ದೊಡ್ಡದಾದಂಥ ಒಂದು ಕಾರ್ಯಕ್ರಮ ಹಿರಾ ಶಾಲೆಯವರೆಗೂ ಮಂಗಳೂರು ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಇವತ್ತು ನಾವು ಬುಕ್ ಮಾಡಿದ್ದು ಆ ಶಾಲೆಯ ಕಾರ್ಯಕ್ರಮ ನಡೆಯುತ್ತಿದ್ರು, ನಮ್ಮ ಮೇಲಿನ ಅಭಿಮಾನದಿಂದ ಅಲ್ಲಿ ಹೋಗಿ ಅಟೆಂಡೆನ್ಸ್ ಹಾಕಿ ಇಲ್ಲಿ ಬಂದಿದ್ದಾರೆ ಸನ್ಮಾನ್ಯ ಶ್ರೀ ಈಶ್ವರ್ರವರು. ಅವರಿಗೆ ನಾನು ಹೃದಯ ತುಂಬಿದ ಸ್ವಾಗತವನ್ನ ಟ್ರಸ್ಟ್ ಮತ್ತು ನಮ್ಮ ಶಾಲೆಯ ಪರವಾಗಿ ಬಯಸ್ತಾ ಇದ್ದೇನೆ ಸರ್. ಹಾಗೆಯೇ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರು, ಮದನಿ ಎಜುಕೇಷನ್ ಟ್ರಸ್ಟಿನಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳ ಮದನಿ ಪ್ರೌಢಶಾಲೆ, ಮದನಿ ಪ್ರಾಥಮಿಕ ಶಾಲೆ, ಮದನಿ ಕಾಲೇಜಿನ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇರುವವರು UK ಇಬ್ರಾಹಿಂರವರು. ಅವರು ನಮ್ಮ ಎಲ್ಲ ವ್ಯವಸ್ಥೆಗಳೊಟ್ಟಿಗೆಯೂ ಯಾವುದೇ ವ್ಯವಸ್ಥೆ ಆಗಲಿ, ಶಾಲೆಯದು ನಮ್ಮ ಇರುವಂಥ ಎಲ್ಲ ಶಾಲೆಯ ವ್ಯವಸ್ಥೆ ಮಾಡೋದಿದ್ರೆ ಅಲ್ಲಿ ಮುಖ್ಯೋಪಾಧ್ಯಾಯರುಗಳಿಗೆ ಏನು ಕೆಲಸ ಇಲ್ಲ, ಎಲ್ಲ ಕೆಲಸವನ್ನು ಅವರು ಮಾಡಿಬಿಡ್ತಾರೆ. ಎಲ್ಲ ಕೆಲಸವನ್ನು ಅವರು ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿಕೊಡ್ತಾರೆ. ಬಹುಶಃ ಅವರು ಹಳೇಕರ ಇಂಗ್ಲಿಷ್ ಮೀಡಿಯಂ ಶಾಲೆಯ ಸಂಚಾಲಕರಾಗಿದ್ದಾರೆ. ಅಲ್ಲಿಯ ಮುಖ್ಯೋಪಾಧ್ಯಾಯನವರಿಗೆ ತಲೆಬಿಸಿಯೇ ಇಲ್ಲ. ಎಲ್ಲವನ್ನು A to Z ಟ್ರ್ಯಾಕ್ ಹಾಕುವುದರಿಂದ ಹಿಡಿದು ಮಕ್ಕಳಿಗೆ ನಾಳೆ ಊಟ ಕೊಡುವುದರಿಂದ ಹಿಡಿದು ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವುದನ್ನು ಇಬ್ರಾಹಿಂ ಅವರು ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಭಾವಿಸ್ತಾ ಇದ್ದೇನೆ ಸರ್. ಹಾಗೆಯೇ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ನನಗೆ ಸಹಾಯ ನೀಡುವವರು, ನನಗೆ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ನನಗೆ ಸ್ಪಂದಿಸ್ತಾ ಇರೋರು. ನಾನು ಹಳೆಕೋಟೆಗೆ ಬಂದಂಥ ಸಮಯದಲ್ಲಿ ನೀವೊಂದು ವೆಹಿಕಲ್ ತೆಗೆಬೇಕು ಅಂತೇಳಿ ನನ್ನನ್ನು ಪ್ರೇರೇಪಿಸಿದರು ನನ್ನ ಮಿತ್ರ UA ಇಸ್ಮಾಯಿಲ್ ಅವರು. ಅವರು ಉಳ್ಳಾಳ ನಗರಸಭೆ ಅಧ್ಯಕ್ಷರಾಗಿದ್ದರು. ಅವರ ಎಲ್ಲ ಮಕ್ಕಳನ್ನು ಕನ್ನಡ ಮಾಧ್ಯಮ ಶಾಲೆಗೆ ಕಳಿಸಿದ್ದಾರೆ, ಅದು ನನ್ನ ಶಾಲೆಗೆ ಕಳಿಸಿದ್ದಾರೆ. ಹಳೇಕಳದಲ್ಲಿ ಅವರ ಮನೆ ಇದ್ರು, ನನ್ನ ಶಾಲೆಗೆ ಕಳಿಸಿದ್ದಾರೆ. ಇವತ್ತು ಮದನಿ ಎಜುಕೇಷನ್ ಅಸೋಸಿಯೇಷನ್ನ ಸದಸ್ಯರಾಗಿದ್ದುಕೊಂಡು ಇದ್ದಾರೆ ಇಸ್ಮಾಯಿಲ್ UA ಅವರನ್ನು ಆತ್ಮೀಯತೆಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆಯೇ ನಮ್ಮೆಲ್ಲರೂ ಹಿರಿಯರಾದಂಥ ಹಾಜಿ UK ಭಾವರವರು, ಅವರನ್ನು ಸಹ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸದಾ
3 ಮಂದಿಯನ್ನು ನಾವು ಗುರುತಿಸ್ಕೊಳ್ಬೋದು. ಒಂದು ಮುಖ್ಯಮಂತ್ರಿ ಚಂದ್ರು, ಅವರು ಯಾವತ್ತೂ ಮಾಜಿ ಆಗಲಿಕ್ಕಿಲ್ಲ. ಒಂದು CM ಇಬ್ರಾಹಿಂ, ಅವರು ಯಾವಾಗಲೂ CM ಆಗಿಯೇ ಇರ್ತಾರೆ, ಚೀಫ್ ಮಿನಿಸ್ಟರ್ ಆಗಿ. ಹಾಗೆ ನಮ್ಮಲ್ಲಿ ಒಬ್ಬರು ಇಬ್ರಾಹಿಂ MH ಅಂತೇಳಿ ಅವರು ಸಂಚಾಲಕರಾಗಿ ಬಂದಿದ್ದಾರೆ ಸ್ವಲ್ಪ ಸಮಯ. ಆದರೆ ಅವರು ಅದರ ನಂತರ ಅವರ ಪರ್ಯಂತ ಇನ್ನು ಅವರು ಬಹುಶಃ ಅವರ ಜೀವನ ಇರುವವರಿಗೆ ಅವರಿಗೆ ನಮ್ಮ ಶಾಲೆಯಲ್ಲಿ ಕರೆಯೋದು ಸಂಚಾಲಕರು ಅಂತ. ಸಂಚಾಲಕರು ಈಗ ಅವರು ಅಲ್ಲದಿದ್ದರು, ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾಗಿದ್ದರು. ಎಲ್ಲ ವ್ಯವಸ್ಥೆಗಳನ್ನು ನಾವು ಸಂಚಾಲಕರಾಗಿಯೇ ಇದ್ದುಕೊಂಡು ಮಾಡ್ತಾ ಇದ್ದಾರೆ. ಅವರ ಎಲ್ಲ ವ್ಯವಸ್ಥೆಗಳನ್ನು ಬದಿಗಿಟ್ಟು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜನಾಬ್ MH ಇಬ್ರಾಹಿಂ ರವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಕೋಶಾಧಿಕಾರಿಗಳಾದಂಥ ಕರೀಂ EH ರವರು ಈ ಕಾರ್ಯಕ್ರಮದಲ್ಲಿ ಮೊಟ್ಟಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಸಹೋದರ ಟಿಪ್ಪು ಸುಲ್ತಾನ್ ಕಾಲೇಜಿನ ಪ್ರಾಂಶುಪಾಲರು, ನನ್ನ ಮಿತ್ರರು ಆದಂಥ ಅಬ್ದುಲ್ ರೆಹಮಾನ್ ಸರ್ ಅವರಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೋಹನ್ ರವರು, ನಮ್ಮಲ್ಲಿ ಒಂದು ಹೊಸ ವ್ಯವಸ್ಥೆ ಇದೆ, ಶಿಕ್ಷಣ ಕ್ಷೇತ್ರ ಗುಚ್ಛ ಸಂಪನ್ಮೂಲ ವ್ಯಕ್ತಿ ಅಂತ. ಗುಚ್ಛ ಸಂಪನ್ಮೂಲ ವ್ಯಕ್ತಿ ಅಂತ ಹೇಳಿದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ಅವರು ಬೆಳಿಗ್ಗೆ ಶಾಲೆಗೆ ಹೋಗಬೇಕು, ಸಾಯಂಕಾಲದವರೆಗೆ ಶಾಲೆಯಲ್ಲಿ ಇರಬೇಕು, ಟೀಚರ್ಸ್ನವರೊಟ್ಟಿಗೆ ಅವರು ಇರಬೇಕು, ಟೀಚರ್ಸ್ನವರನ್ನು ಪಾಠ ಮಾಡುವುದನ್ನೆಲ್ಲ ಹೇಳಿಕೊಡ್ಬೇಕು. ಬಹುಶಃ ಅದಕ್ಕೆ ಒಂದು ಪೂರಕವಾದ ವ್ಯಕ್ತಿ ಅಂತ ಹೇಳಿದ್ರೆ ಮೋಹನ್ ರವರು, ನಮ್ಮ ಶಿಕ್ಷಣ ಸಂಯೋಜಕರಾದಂಥ ಮೋಹನ್ ರವರು. ನಿನ್ನೆ ಇಡೀ ದಿವಸ ನಮ್ಮ ಶಾಲೆಗೆ ಬಂದು ಈ ಎಲ್ಲ ಮಕ್ಕಳಿಗೆ ಪ್ರಾಕ್ಟೀಸ್ ನೀಡಿ, ಮೊನ್ನೆ ನಮ್ಮ ಮಂಗಳೂರಿನ ಕಾರ್ಯಕ್ರಮ ನಡೆಯುವಾಗಲೂ ಇಡೀ ದಿವಸ ಶಾಲೆಯಲ್ಲಿದ್ದು ಎಲ್ಲ ಮಕ್ಕಳಿಗೂ ಪ್ರಾಕ್ಟೀಸ್ ನೀಡಿ ವ್ಯವಸ್ಥೆ ಮಾಡಿದವರು ಮೋಹನ್ ರವರು. ನಾನು ಮೊದಲನೇದಾಗಿ BO ರವರನ್ನು ಅಭಿನಂದಿಸ್ತೇನೆ. ಇಂಥ ಒಬ್ಬ ವ್ಯಕ್ತಿಯನ್ನು ನಮ್ಮ ಕಚೇರಿಯಲ್ಲಿದ್ದಾರೆ, ಅವರು ಶಾಲೆಗಳಿಗೆ ಭೇಟಿ ನೀಡುತ್ತಾರೆ ಅಂತೇಳಿ. ನನ್ನ ಆತ್ಮೀಯ ಮಿತ್ರ ಮೋಹನ್ ರವರಿಗೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಡಾಕ್ಟರ್ ಸಂಗೀತಾ ಮೇಡಮ್ ರವರಿದ್ದಾರೆ, ಹಜರತ್ ಹೆಣ್ಮಕ್ಕಳ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಭಾರತಿ ಮೇಡಮ್ ಇದ್ದಾರೆ, ಹೆಣ್ಮಕ್ಕಳ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯಿನಿಯವರು, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಮ್ಯಾ ಮೇಡಮ್ ರವರಿದ್ದಾರೆ, ನಾಡ್ದು ಶನಿವಾರ ವಿಜೃಂಭಣೆಯ ಆಂಗ್ಲ ಮಾಧ್ಯಮದ ಕ್ರೀಡಾಕೂಟ ಮೈದಾನದಲ್ಲಿ ನಡೆಸುವವರಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಮಿತ್ರ ವಿಜಯವಾಣಿಯ ಪ್ರಧಾನ ಸಂಪಾದಕ ನಮ್ಮ ಊರಿನ ಅನ್ಸರ್ ಏನೋಳಿ ಅವರಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನಂದಾ ಪಾಯಸರವರಿದ್ದಾರೆ, ಬನ್ನಿ ಮೇಡಮ್ ಬನ್ನಿ. ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ನಂದಾ ಪಾಯಸರವರಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅಲ್ಲಿಯ ಸದಸ್ಯರಾದಂಥ ಮೇರಿ ಪ್ರೇಮಿ ಫರ್ನಾಂಡಿಸ್ ರವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ನನ್ನ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ನಮ್ಮ ಎಲ್ಲ ಕ್ರೀಡಾಳುಗಳು ಯಶಸ್ಸಿನ ತುದಿಗೆ ವಿದ್ಯುಕ್ತವಾಗಿ ಚಾಲನೆ ನೀಡಬೇಕಾಗಿ ವಿನಮ್ರ ವಿನಂತಿ. ಧನ್ಯವಾದಗಳು ಸರ್. ಈಗ ಕ್ರೀಡಾಳುಗಳಿಂದ ಪ್ರತಿಜ್ಞಾ ಸ್ವೀಕಾರ ನಡೆಸಿಕೊಡಲಿದ್ದಾರೆ ಕುಮಾರಿ ನೈಮಾ. 23ನೇ ಸಾಲಿನ ಸೈಯದ್ ಮದನಿ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ವಿವಿಧ ಕ್ರೀಡಾ ಸ್ಪರ್ಧೆಗಳ ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡೆಗಳ ಹಿರಿಮೆಗಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ಸಂಸ್ಥೆಗೆ ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ಆಟಗಳು ಯಾವುದಿದೆ ಅಂತ 30, 40, 50 ನಮಗೆ ಗೊತ್ತಿರುವುದು ಸಾಮಾನ್ಯವಾಗಿ. ಒಟ್ಟು ಪ್ರಪಂಚದಲ್ಲೇ ಎಷ್ಟು ಕ್ರೀಡೆಗಳಿದ್ದಾವೆ ಅಂತಂತಂದರೆ 924 ಆಟಗಳಿದ್ದಾವೆ, ಕ್ರೀಡೆಗಳಿದ್ದಾವೆ. ಈ ಕ್ರೀಡೆಗಳಲ್ಲಿ ನಾವು ಯಶಸ್ಸನ್ನು ಕಾಣಬೇಕು ಅಂತಂದರೆ ಮೊದಲು ನಾವೇನು ಮಾಡಬೇಕು? ಭಾಗವಹಿಸಬೇಕು. ಹಿಂಜರಿಕೆಯನ್ನು ಬಿಡಬೇಕು. ಮೊದಲು ಹಿಂಜರಿಕೆಯನ್ನು ಬಿಡಬೇಕು, ಭಾಗವಹಿಸಬೇಕು. ಸತತ ಭಾಗವಹಿಸುವಿಕೆಯಿಂದ ನಾವು ಯಶಸ್ಸನ್ನು ಗಳಿಸ್ಬೋದು. ಒಂದು. ಎರಡನೇದು, ನಾನು ಗೆಲ್ಲಬೇಕು ಅಂತಂತಂದರೆ ಮೊದಲು ನಾನು ಸೋಲಬೇಕು. ಯಾವುದೇ ಆಟದ ವಿಷಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ
ಅವನು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಒಬ್ಬ ವಿದ್ಯಾರ್ಥಿ ಯಶಸ್ಸನ್ನು ಕಾಣಬೇಕು ಅಂದರೆ ಮೊದಲು ಅವನು ಸೋಲನ್ನು ಅನುಭವಿಸಲೇಬೇಕು. ಸೋಲಿನ ರುಚಿ ಅವನಿಗೆ ಗೊತ್ತಿರಲೇಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ಮಕ್ಕಳು ನಿಮ್ಗೆ ಹೇಳೋದು, ಸೋಲು ಗೆಲುವು ಎರಡನೇ ವಿಷಯ. ಮೊದಲು ನಾವು ಆಟದಲ್ಲಿ ನಾವು ಭಾಗವಹಿಸಿ ನಿರಂತರವಾಗಿ ನಾವು ಪ್ರಾಕ್ಟೀಸನ್ನು ಮಾಡಿದರೆ ಖಂಡಿತ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ತಾವುಗಳು ಕ್ರೀಡಾಕೂಟದಲ್ಲಿ ನಿರಂತರವಾಗಿ ಭಾಗವಹಿಸಬೇಕು. ಒಂದು. ಎರಡನೇದು ನೀವೇನು ಮಾಡಬೇಕು ಅಂತ ಮಕ್ಕಳೇ, ಆಟದ ದಿನ ಮಾತ್ರ ಬಂದು ಆಟ ಆಡೋದಲ್ಲ. ಇವತ್ತು ಕ್ರೀಡಾಕೂಟ ಇದೆ, ಇವತ್ತು ನಾನು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತೀನಿ ಅಂದರೆ ನೀವು ಯಶಸ್ಸನ್ನು ಗಳಿಸ್ಲಿಕ್ಕೆ ಆಗೋದಿಲ್ಲ. ನೀವು ಯಶಸ್ಸನ್ನು ಗಳಿಸ್ಬೇಕಂದ್ರೆ ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ಬೆಳಿಗ್ಗೆ ಬೇಗ ಎದ್ದೇಳಬೇಕು, ರನ್ನಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಯಾವ ದೇಹ ಸದೃಢವಾಗಿರುತ್ತದೆ, ಆರೋಗ್ಯಕರವಾಗಿರುತ್ತದೆ, ಅವರ ಆಲೋಚನೆಯೂ ಕೂಡ ಆರೋಗ್ಯಕರವಾಗಿರುತ್ತದೆ, ದೃಢವಾಗಿರುತ್ತದೆ, ಆರೋಗ್ಯಕರ ಆಲೋಚನೆ ಇರುತ್ತದೆ. ಹಾಗಾಗಿ ನಮ್ಮ ವೈಯಕ್ತಿಕ ಆರೋಗ್ಯ ಅತಿ ಮುಖ್ಯ. ನಾವು ಬೇಕಾದರೆ ಓದುವಂಥ ವಿಷಯದಲ್ಲಿ ಒಂದು ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ನಮ್ಮ ವೈಯಕ್ತಿಕ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯವೇ ಭಾಗ್ಯ. ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ನಾವು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು, ಜೊತೆಗೆ ಪ್ರತಿದಿನ ನಿರಂತರ ಅಭ್ಯಾಸವನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಮಕ್ಕಳೇ. ಮತ್ತು ಜೊತೆಗೆ ಇಲ್ಲಿ ಈ ಕಾರ್ಯಕ್ರಮ ಹಬ್ಬದ ರೀತಿಯಲ್ಲಿ ಆಚರಣೆ ಆಗಲಿಕ್ಕೆ ಕಾರಣ ಎಲ್ಲ ಮಹನೀಯರು ವೇದಿಕೆಯಲ್ಲಿ ಆಸೀನರಿದ್ದೀರಿ. ತಾವು ಮಕ್ಕಳಿಗೆ STMC ಅಧ್ಯಕ್ಷರು, ಸದಸ್ಯರು, ಪೋಷಕರು ತಾವೆಲ್ಲ ವೇದಿಕೆಯಲ್ಲಿ ಗಣ್ಯರಿದ್ದೀರಿ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾವು ಕ್ರೀಡಾಕೂಟವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಆಗ್ತೇವೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಯಾವಾಗಲೂ ಇರಲಿ. ನೀವು ಮಾಡುವಂಥ ಕೆಲಸ ದೇವರ ಕೆಲಸ. ಮಕ್ಕಳನ್ನೇ ನಾವು ದೇವರು ಅಂತೀವಿ. ಖಂಡಿತ ಮಕ್ಕಳು ದೇವರಿಗೆ ಸಮಾನ. ನೀವು ದೇವರಿಗೆ ಏನು ಮಾಡ್ತಿದ್ದೀರಿ, ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರ, ಸಹಕಾರವನ್ನು ನೀಡ್ತಾ ಇದ್ದೀರ. ಹಾಗಾಗಿ ತಾವುಗಳು ದಯಮಾಡಿ ನಿಮ್ಮ ಮುಂದಿನ ಸಹಕಾರ ಇದೇ ರೀತಿ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತ ತಮ್ಮಲ್ಲಿ ನಾನು ಕೋರಿಕೆಯನ್ನು ಸಲ್ಲಿಸುತ್ತಾ, ನಮ್ಮ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಇಲ್ಲಿ ಭಾಗವಹಿಸುವಂಥ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ತಾವು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಒಂದು ಸಣ್ಣ ಪುಟ್ಟ ಗಾಯನೂ ಕೂಡ ಆಗೋದು ಬೇಡ ನಿಮಗೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ನಿಮ್ಮ ಮುಂದಿನ ಭವಿಷ್ಯ ಪ್ರಜ್ವಲಿಸಲಿ. ನೀವು ನಮ್ಮ ನಾಡಿನ ಹೆಮ್ಮೆಯ ಪುತ್ರರಾಗಿ ನಮ್ಮ ದೇಶದ ಹೆಸರನ್ನು ಉತ್ತುಂಗ ಶಿಖರಕ್ಕೆ ಕೊಂಡೋಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಮಹನೀಯರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.
ನಿಮ್ಮ ಪ್ರತಿಭೆಯನ್ನು ಗುರುತಿಸುವಂತಹದ್ದು. ಮಕ್ಕಳೇ, ನಾವು ಇವತ್ತು ಈ ಕ್ರೀಡೋತ್ಸವದಲ್ಲಿ ಭಾಗವಹಿಸಿ ಫಸ್ಟ್ ಮತ್ತು ಸೆಕೆಂಡಿಗೆ ಹೇಳಿದರು, ಒಮ್ಮೆ ಸೋತರೆ ಇನ್ನೊಮ್ಮೆ ಗೆಲ್ಲಬೇಕು, ಅದೇ ಸೋಲೆ ಗೆಲುವಿನ ಮೂಲ ಅಂತೇಳಿ. ಆದ್ದರಿಂದ ಮಕ್ಕಳೇ, ನೀವು ಇದರಲ್ಲಿ ಮುಖ್ಯವಾಗಿ ಭಾಗವಹಿಸುವುದು ಮುಖ್ಯ. ನೀವು ಭಾಗವಹಿಸಿ, ಎಲ್ಲರೂ ನೀವು ಭಾಗವಹಿಸಿ ಇದರಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ, ನಿಮ್ಮೆಲ್ಲರಿಗೂ ಶುಭವಾಗಲೆಂದು ಆಲಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೈಯದ್ ಮದನಿ ವಿದ್ಯಾಸಂಸ್ಥೆ ಹಲಕೋಟೆ ಇದರ ವಾರ್ಷಿಕ ಕ್ರೀಡಾಕೂಟಕ್ಕೆ ನಾನು ಹಾರ್ದಿಕವಾದ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಆಗ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನೀವೆಲ್ಲ ಕ್ರೀಡಾಪಟುಗಳಾಗಿ ನಿಮ್ಮ ಜೀವನ ಯಶಸ್ವಿಯಾಗಲಿ. ಯಾಕಂತ ಹೇಳಿದರೆ ನಮ್ಮ BO ರವರು ಒಂದು ಅದ್ಭುತವಾದ ಮಾತನಾಡಿದ್ದಾರೆ. ನೀವು ಅದನ್ನೆಲ್ಲರೂ ಆಲಿಸಿದರೆ ನಿಮ್ಮ ಜೀವನದಲ್ಲಿ ಶಿಸ್ತು ಖಂಡಿತವಾಗಿ ಮೂಡುತ್ತೆ, ನೀವು ಯಶಸ್ವಿ ಆಗ್ತೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಮಾತಿಗೆ ವಿರಾಮವನ್ನು ಬಯಸ್ತೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮ ನೋಡಿದರೆ ತುಂಬ ಸಂತೋಷವಾಯಿತು. ಪಂಥಜನ ಕಾರ್ಯಕ್ರಮ, ಅದೇ ರೀತಿ ಮಕ್ಕಳ ಈಗ ಕವಾಯತು, ಮಕ್ಕಳ ಶಿಸ್ತು ಎಲ್ಲ ನೋಡುವಾಗ ಅಲ್ಲಿ ಅಧ್ಯಾಪಕರಿಗೆ ನಾನು ನನ್ನ ವ್ಯಕ್ತಿಗತವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮಕ್ಕಳಿಗೆ ಈ ಕಾರ್ಯಕ್ರಮದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ಟ್ರಸ್ಟಿನ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಶಿಕ್ಷಕ ವೃಂದದವರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವೃಂದದವರೇ, ಎಲ್ಲರಿಗೂ ಪ್ರಥಮವಾಗಿ ವಂದನೆಗಳು. ಇವತ್ತು KMK ಸರ್ ಅವರ ಈ ನಾಯಕತ್ವದಲ್ಲಿ ನಡೆಯುವಂಥ ಈ ಮಕ್ಕಳ ಹಬ್ಬಕ್ಕೆ ನಿಜವಾಗಿಯೂ ನಾವೆಲ್ಲರೂ ಆಭಾರಿ, ಅಂದರೆ ಸಂತೋಷ ಆಗ್ತಾ ಇದೆ. ಅವರೆಲ್ಲರಿಗೂ ಅಭಿನಂದನೆಗಳು. ಟ್ರಸ್ಟಿನ ಪದಾಧಿಕಾರಿಗಳು ಈ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ನೀಡಿದವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮಕ್ಕಳ ಈ ಹಬ್ಬಕ್ಕೆ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸುತ್ತಾ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಮಸ್ಜಿದ್ ಅಲ್ ಕರೀಂ ಜನಾಬ್ ಹಾಜಿ ಮೊಹಮ್ಮದ್ ಹಾಜಿ ಅವರು ತಮ್ಮ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಆಗಮನದೊಂದಿಗೆ ಅದೇ ರೀತಿ ತಮ್ಮ ಮಾತಿನ ಮೂಲಕ ಮಕ್ಕಳನ್ನೆಲ್ಲ ರಂಜಿಸುತ್ತಾ, ಅದೇ ರೀತಿ ಇಲ್ಲಿ ಸೇರಿದಂತಹ ಎಲ್ಲ ಅತಿಥಿ ಗಣ್ಯರೇ ತಮ್ಮ ಅಮೂಲ್ಯ ಸಮಯವನ್ನು ಬದಿಗಿಟ್ಟು ನಮ್ಮ KMK ಮಂಜನಡಿಯವರ ಕರೆಗೆ ಬಂದಿದ್ದೀರ. ನೀವು ನಿಮಗೂ ಆ ಅಲ್ಲಾಹ್ ತನ್ನ ಆಯುಷ್ಯವನ್ನು ಆರೋಗ್ಯವನ್ನು ನೀಡಲಿ ಎಂದು ಹೇಳುತ್ತಾ, ಅದೇ ರೀತಿ ಕ್ರೀಡೆಗೆ ನಮ್ಮ ಸ್ಪೀಕರ್ಸ್ ಎಲ್ಲ, ಈಗ ನಾನು ಸ್ಪೀಕರ್ ಅಂತೂ ಅಲ್ಲ, ಸ್ಪೀಕರ್ಸ್ ಎಲ್ಲ ಹೇಳಿದ್ದಾರೆ ಹಬ್ಬದ ಉತ್ಸವ ಅಂತ ಹೇಳಿ. ಈ ಹಬ್ಬವನ್ನು ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸುತ್ತಾ ಚೆನ್ನಾಗಿ ಆಡಿಕೊಂಡು ಅದನ್ನು ನೀವು ಈ ಇಂಟರ್ನ್ಯಾಷನಲ್ ಗೇಮಿನ ಹಾಗೆ ತೋರಿಸುತ್ತೀರಿ ಎಂದು ನಮ್ಮೆಲ್ಲರ ಭಾವನೆ ಆಗಿರುತ್ತದೆ. ಹಾಗೂ ನಿಮಗೆಲ್ಲರಿಗೂ ಶುಭಾಶಯವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಅದು ಅದ್ಭುತ ಅಂತ ಹೇಳಿದ್ರೆ ಸೈಯದ್ ಮದನಿ ಅವರ ಕರಾಮತ್ ಅಂತ, ಅವರ ಪವಾಡ ಅಂತ. ನಿನ್ನ ಸಾಯಂಕಾಲ ಒಬ್ಬರು ಬಂದು ಕೆಲವರು ನಿಮ್ಮಲ್ಲಿ PT ಮಾಸ್ಟರ್ ಇಲ್ಲಲ್ಲ, ಹೌದು ಇಷ್ಟು ಚೆನ್ನಾಗಿ ಟ್ರ್ಯಾಕ್ ಯಾರು ಹಾಕಿದ್ದಾರೆ ಅಂತ. ನಾನು ಹೇಳಿದ ಅದು ನಮಗೆ ಪವಾಡ ಅಂತ. ಆ ಪವಾಡ ಪುರುಷನೇ ರಶೀದ್ರವರು. ಇವರನ್ನು ನಾನು ಮಾತಾಡಿಸಲಿಲ್ಲ. ಇವರು ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಒಂದು ಆಸ್ತಿ. ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಯ PD ಅಂದ್ರೆ ಕಾಲೇಜಿನ ಫಿಸಿಕಲ್ ಡೈರೆಕ್ಟರ್, PT ಮಾಸ್ಟರ್ ಅಲ್ಲ, ಫಿಸಿಕಲ್ ಡೈರೆಕ್ಟರ್ PD ಅಂತ ಹೇಳಿದ್ರು ಅವರಿಗೆ ಕಾಲೇಜಿನವರು. ಅವರು ರಶೀದ್ರವರು ನನಗೆಲ್ಲವನ್ನು ನಿನ್ನೆ ಸಾಯಂಕಾಲದಿಂದ ಇಲ್ಲಿ ಇವತ್ತು ಎಲ್ಲ ದಿವಸಗಳಲ್ಲೂ ಈ ರಂಜನೀಯವಾದಂಥ ಈ ನಮ್ಮ ಟ್ರ್ಯಾಕ್ ಹಾಕಲಿಕ್ಕೆ ಎಲ್ಲದಕ್ಕೂ ಎಲೆಮರೆಕಾಯಿಯಾಗಿ ತಾನು ಯಾರಿಗೂ, ಯಾಕಂದ್ರೆ ತಂಗಾಳಿಯಾಗಿ ಗೊತ್ತಾಗದಾಗಿ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾಗೋದಿಲ್ಲ, ಆ ರೀತಿಯಾಗಿ ಇರ್ತಾರೆ. ಅವರು ಇವತ್ತು ಸ್ಟೇಟ್ ಲೆವೆಲ್ನಲ್ಲಿ ಅಲ್ಲಿ ಕೆಲಸ ಇದೆ, ಸ್ಟೇಟ್ ಲೆವೆಲ್ನ ಪ್ರೋಗ್ರಾಮ್ ಆಗ್ತಾ ಇದೆ, ಅದನ್ನು ತಪ್ಪಿಸ್ಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ಎಲ್ಲರ ಪರವಾಗಿ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ನಮ್ಮೊಟ್ಟಿಗೆ ವೇನಾಜಿ ಅವರಿದ್ದಾರೆ, ಅವ್ರು ಮಾತನಾಡುವುದಿಲ್ಲ. ತೋಹಾಜಿ ಅವರಿದ್ದಾರೆ, ಅವ್ರು ಮಾತನಾಡಿದ್ದಾರೆ. ನಿಮ್ಮಿಬ್ಬರಲ್ಲಿ ಒಂದು ವಿನಂತಿ ಏನಂತ ಹೇಳಿ, ನಮ್ಮ ಎಲ್ಲ ಮಕ್ಕಳಿಗೆ ನಾವು ಕ್ಯಾಪ್ ಕೊಟ್ಟಿದ್ದೇವೆ. ಡ್ರೆಸ್ ಅನ್ನು ಅವರವರೇ ಮಾಡಿಕೊಂಡಿದ್ದಾರೆ, T-ಶರ್ಟ್ ಅವರವರೇ ಮಾಡಿಕೊಂಡಿದ್ದಾರೆ, ನಾವು ಮಾಡಿದಲ್ಲ, ಅವರೇ ಹಣ ಕೊಟ್ಟು ಅವರೇ ಮಾಡಿದ್ದಾರೆ. ಅಲ್ಲಿ ಹಿಂದೆ ಇರುವಂತಹ ನಮ್ಮ ಪ್ರೈಮರಿ ಶಾಲೆಯ ಮಕ್ಕಳಿಗೆ ದಯವಿಟ್ಟು ಒಂದು 300 ಕ್ಯಾಪ್ಗಳನ್ನು ನೀವು ಇಬ್ಬರು ನಮಗೆ ಒದಗಿಸಿಕೊಡ್ಬೇಕು ಎಂದು ಕೇಳಿಕೊಳ್ತೇವೆ. ಹಾಗೆ ಅವರು ಮನಸ್ಸು ಮಾಡಿದರೆ, ಅದು ಸರ್ ವೇಣಾಜಿ ಅವರು ಮನಸ್ಸು ಮಾಡಿದರೆ ನೀವೇ ಆ 300 ಮಕ್ಕಳಿಗೆ ಕ್ಯಾಪ್ ಒದಗಿಸುವಂತ ಒಂದು ವ್ಯವಸ್ಥೆ ನೀವು ಮಾಡಬೇಕು. ಅದು ಇವತ್ತಿನ ಕ್ರೀಡಾಕೂಟಕ್ಕೆ ನೀವು ಕೊಡುವ ಕೊಡುಗೆ ಅಂತೇಳಿ ನಾನು ಕೇಳಿಕೊಳ್ಳುತ್ತಾ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ, ಸಮರ್ಥನೆ. ಗಣ್ಯರೇ, ಅತಿಥಿಗಳೇ,
ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಕರೆಗೆ ಹೋಗೊಟ್ಟು ಆಗಮಿಸಿರುವ ಧ್ವಜಾರೋಹಣ ಮಾಡಿದ ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರಾದ ಇಬ್ರಾಹಿಂ ಕಕ್ಕೆತೋಟ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಈಶ್ವರ್ HR ಇವರಿಗೆ ಶಾಲೆಯ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಶ್ರೀಯುತ ಮೋಹನ್ ಕುಮಾರ್ ಹಾಗೂ ಟ್ರಸ್ಟಿನ ಕಾರ್ಯದರ್ಶಿಯಾದ ಮೊಹಮ್ಮದ್ ತೋಹಾಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇಸ್ಮಾಯಿಲ್ ಅಲೆಕಲ ಇವರು ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಟ್ರಸ್ಟಿನ ಅಧೀನದಲ್ಲಿರುವ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರುವಿರಿ. ನಮಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಮುಖ್ಯ ಶಿಕ್ಷಕರು